ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಈಗ ಪೃಥು ಮಹಾರಾಜರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಕುಮಾರರು. ಮತ್ತೆ ಪೃಥು ಮಹಾರಾಜರು ಅವರನ್ನು ಅಷ್ಟು ಗೌರವದಿಂದ ಆಹ್ವಾನಿಸಿ ಮತ್ತೆ ಅವ್ರಿಗೆ ಪ್ರಶ್ನಿಸಿದರು. ಪ್ರಶ್ನೆ ಮಾಡಿದಾಗ ಅವರು ಏನ್ ನಮಗೆ ಶುಭವಾಗಿರುವಂತ ನಮಗೆ ಸೊ ಅವರು ಕೂಡ ನಮ್ಮ ಸ್ಥಾನವನ್ನು ಒಂದು ತಗೊಂಡು ಒಂದು ರೀತಿಯಲ್ಲಿ ಭೌತಿಕವಾಗಿ ಎಲ್ಲವೂ ಅಶುಭವೇ. ಸೊ ಹಾಗೆ ಹೇಗೆ ಶುಭಕರ ಮಾಡೋದು ನಮ್ಮ ಜೀವನ. ಮತ್ತೆ ಅವ್ರ ಬಗ್ಗೆ ಅವ್ರು ಹೇಳಿದ್ದು, ನಿಮಗೇನು ಅಶುಭ ಏನೂ ಇಲ್ಲ, ನಿಮಗೆ ನೀವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನದಲ್ಲೇ ತೊಡಗಿದ್ದಾರೆ. ಕುಮಾರರು ಶುದ್ಧ ಭಕ್ತರು, ಆಚಾರ್ಯರು. ಸೊ ಅವರಿಗೆ ಭೌತಿಕ ಜಗತ್ತಾದ್ರೂ ಕೂಡ ಅವರಿಗೆ ಅಶುಭ ಅನ್ನೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ಅವರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನರಾಗಿದ್ದಾರೆ. ಸೊ ಹಾಗೆ ಕೃಷ್ಣ ಪ್ರಜ್ಞೆಯ ಸ್ಥಿತಿ ಇದು ಹಾಗೆ. ಸೊ ಭೌತಿಕ ಪ್ರಜ್ಞೆ ಅದು ಭೂಲೋಕದಲ್ಲಿರ್ಬೋದು, ಇಲ್ಲ ಉನ್ನತ ಲೋಕಗಳಲ್ಲಿರ್ಬೋದು, ಇಲ್ಲ ಭೂಲೋಕದಲ್ಲೇ ನಮಗೆ ಒಂದು ಒಳ್ಳೆಯ ಸ್ಥಾನ, ಒಳ್ಳೆಯ ಆರ್ಥಿಕ ವ್ಯವಸ್ಥೆ ಆತ ಅನ್ನಿಸ್ಬೋದು. ಸೊ ಎಲ್ಲವೂ ಕೂಡ ಅಂತಿಮವಾಗಿ ಅದು ಅಶುಭವೇ. ಅಂದ್ರೆ ಭೌತಿಕ ಜಗತ್ತೇ ಅದು ಕಲುಷಿತ ವಾತಾವರಣದ್ದು, ಇದು ದುಃಖಾಲಯ, ಅಶಾಶ್ವತವಾದದ್ದು. ಸೊ ಇವತ್ತಿರೋ ತರ ನಾಳೆ ಇಲ್ಲ, ಈಗಿರೋ ತರ ನೆಕ್ಸ್ಟ್ ಇನ್ನೊಂದು ಹೊತ್ತಿಗಿಲ್ಲ. ಬದಲಾವಣೆ, ಭೌತಿಕ ಜಗತ್ತು ಬದಲಾವಣೆ, ಆಮೇಲೆ ಒಂದು ಕೊನೆಗೆ ನಾಶಕ್ಕೆ ಭಗವಂತನು ಮಾಡಿರೋದು ಇದು. ಈ ವ್ಯವಸ್ಥೆ ಮಾಡಿರೋ ಜಗತ್ತಿನಲ್ಲಿ ನಮ್ಮ ಮೂಲ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡು ಬರೋದಕ್ಕೆ ಇದರ ಒಂದು ವ್ಯವಸ್ಥೆ. ಜೈಲ್ ಯಾಕಿದೆ ಅಂದ್ರೆ ಅಲ್ಲಿರುವ ಇದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಇದೆ. ಹಾಗೆ ಭೌತಿಕ ಜಗತ್ತಿನಲ್ಲಿ ಏನು ಕೂಡ ಭಗವಂತನ ಮಾಡಿರೋದು ಕೊನೆಗೆ ನಮ್ಮ ಶುದ್ಧೀಕರಣ ಮಾಡ್ಲಿಕ್ಕೆ. ಎಲ್ಲವರೆಗೂ ನಮಗೆ ಈ ರಾಜಸ ತಾಮಸ ಗುಣಗಳೇ ಇದು ಹೋಗೋದಿಲ್ಲ. ಇದರಲ್ಲಿ ಇನ್ನೊಂದು ರೀತಿ ನಮಗೆ ಶಿಕ್ಷೆ ಬರುತ್ತೆ. ತಾತ್ಕಾಲಿಕವಾಗಿ ಅನ್ನಿಸ್ಬೋದು ಇದು ನನಗೆ ಒಂದು ಅನುಕೂಲಕರವಾದ ಸ್ಥಿತಿ, ಶುಭ ಸ್ಥಿತಿ ಅಂತ. ಆದ್ರೆ ಇಲ್ಲ, ಎಲ್ಲವೂ ಕೂಡ ಅಮಂಗಳಕರ ಭೌತಿಕ. ಸೊ ಹೀಗೆ ಅವರ ಪ್ರಶ್ನೆ, ನಿಮಗೇನೂ ಇದಿಲ್ಲ, ನೀವು ಸಂಪೂರ್ಣವಾಗಿ ಶುಭದ ಸ್ಥಿತಿಯಲ್ಲೇ ಇದ್ದೀರಾ. ಸೊ ಹಾಗೆ ನಿಮ್ಮ ಆತರ ಸ್ಥಿತಿ ತಲುಪಕ್ಕೆ ನಮಗೂ ಕೂಡ ನೀವು ಉಪದೇಶಿಸಿ ಅಂತ ಇವರ ಪ್ರಶ್ನೆ. ಸೊ ಈ ಪ್ರಶ್ನೆ, ಸೊ ಹೇಳ್ತಾರೆ, ಪ್ರಶ್ನೆ ಉತ್ತರ ನಡೀತಾ ಇದೆ ಇನ್ನೊಂದು ಕಡೆ. ಪ್ರಭುಪಾದರು ಹೇಳ್ತಾರೆ, ಈ ಪ್ರಶ್ನೋತ್ತರದಿಂದಾನೇ ನಮ್ಮ ಜೀವನ, ಪ್ರತಿಯೊಂದು ಜೀವಿಗಳು ಅದರಿಂದಾನೇ ಜೀವನ. ಎಲ್ಲ ಕಡೆ ಪ್ರಶ್ನೆ, ಎಲ್ಲ ಕಡೆ ಅದೇ ನಡೀತಾ ಇದೆ. ಎಲ್ಲ ಕಡೆ ಶಬ್ದಗಳು, ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಅವು ಕೂಡ ಶಬ್ದ ಮಾಡ್ತಾ ಇದ್ದಾರೆ. ಅವು ಕೂಡ ಏನೋ ಕೇಳ್ತಾ ಇರ್ತವೆ. ಓ ಇಲ್ಲಿ ಬನ್ನಿ, ಇಲ್ಲಿ ಎಲ್ಲಿದೆ ಆಹಾರ, ಎಲ್ಲಿದೆ ಇದು ಏನದು ಫ್ರೂಟ್ಸ್, ಹಣ್ಣು. ಸೊ ಇನ್ನೊಂದು ಪಕ್ಷಿ ಹೇಳುತ್ತೆ ಇಲ್ಲಿದೆ, ಈ ಮರದಲ್ಲಿದೆ. ಇಲ್ಲ ಇನ್ನೊಂದು ಯಾವ್ದೋ ಇದು ಕರೆಯುತ್ತೆ. ಪ್ರಾಣಿಗಳು ಕೂಡ, ಪಕ್ಷಿಗಳು ಕೂಡ ಕೇಳ್ತವೆ, ಇನ್ನೊಂದು ಕರೀತವೆ, ನೋಡಿ ಇಲ್ಲಿದೆ ಆಹಾರ. ಸೊ ಅದರಲ್ಲೂ ಪ್ರಶ್ನೆಗಳು ಆಹಾರ, ನಿದ್ದೆ, ಭಯ, ಮೈತ್ರ. ಸೊ ಪ್ರಶ್ನೆಗಳು ನಡೆಯುತ್ತೆ, ಆದ್ರೆ ಇದೇ 4 ಇದಕ್ಕೆ ಸೀಮಿತ. ಆದ್ರೆ ನಾವು ಪ್ರಶ್ನೆ ಮಾಡಬೇಕು, ನಾವು ಇದನ್ನ ಬಿಟ್ಟು ನಾವು ಯಾರು, ಭಗವಂತ ಯಾರು, ಸೊ ನನಗೆ ಈ ಭಗವಂತನಿಗೆ ಈ ಪ್ರಪಂಚ ಪ್ರಕೃತಿಯ ಸಂಬಂಧ ಏನು, ಸೊ ಯಾಕೆ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಕ್ಲೇಶಗಳು ಮತ್ತೆ ಮತ್ತೆ ಬರ್ತವೆ, ಮತ್ತೆ ಪುನರ್ಜನ್ಮ ನಾವೆಲ್ಲ ಹೋಗ್ತೇವೆ. ಸೊ ಈ ಪ್ರಶ್ನೆಗಳು, ಇದು ಶುಭಕರವಾದ ಪ್ರಶ್ನೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಪ್ರಶ್ನೆಗಳು ಕೇಳ್ಬೇಕು. ಈ ಪ್ರಶ್ನೆಗಳನ್ನ ಅದು ಸರಿಯಾದ ರೀತಿಯಲ್ಲಿ ಕೇಳ್ತಾ ಹೋದ್ರೆ ಅದು ಸರಿಯಾದ ಉತ್ತರಗಳು ಸಿಗುತ್ತೆ. ಸೊ ಇನ್ನೊಂದು ರೀತಿ ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದಾಗಿದೆ ನಾವು ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಮಕ್ಕಳಿದಾಗ ಎಷ್ಟು ಪ್ರಶ್ನೆಗಳು ಇರ್ತಾ ಇತ್ತು, ತುಂಬಾ ಪ್ರಶ್ನೆಗಳು. ಏನು ಯಾರಿದ್ದಾರೆ ಅಲ್ಲಿ ಆಕಾಶದ ಮೇಲೆ, ಅಲ್ಲಿ ಯಾರೋ ಇರ್ಬೇಕಲ್ಲಿ, ಯಾರೋ ಅಲ್ಲಿ, ಇದೆಲ್ಲ ಯಾರು ಇದು ನಡೀತಾ ಇದೆ, ತುಂಬಾ ಪ್ರಶ್ನೆಗಳು ಮಕ್ಕಳಿಗೆ. ಸೊ ತಂದೆ ತಾಯಿರು ಹೇಳ್ತಾರೆ, ಸೊ ಸ್ವಲ್ಪ ಆದ್ರೆ ಅವ್ರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಮತ್ತೆ ಹಾಗೆ ಹೋಗ್ತಾ ಆ ರೀತಿ ಪ್ರಶ್ನೆಗಳನ್ನು ಮಾಡ್ಬಿಟ್ಟು, ಇಲ್ಲಾಂದ್ರೆ ಪ್ರಶ್ನೆಗಳಿದೆ ನಾವು ಭೌತಿಕವಾಗಿ ಪ್ರಶ್ನೆಗಳು ಮಾಡ್ತಾ ಎಷ್ಟೋ ವಿಜ್ಞಾನ ಎಲ್ಲ ಬೆಳೆದಿದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇದಲ್ಲ. ಪ್ರಶ್ನೆಗಳಂದ್ರೆ ಭಕ್ತಿ ಯುತ ಸೇವೆ.
ಭಗವಂತನ ಆ ಬಗ್ಗೆ ತಿಳ್ಕೊಳ್ಳೋಕೆ, ನಮಗೆ ಭಗವಂತನಿಗೆ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಕೆ, ಅದರ ಮಾರ್ಗದಲ್ಲಿ ನಾವು ಹೇಗೆ ಹೇಗೆ ನಾವು ಮುಂದುವರಿಯೋದು, ಹೇಗೆ ಬೆಳೆಯೋದು, ನಾವು ಆ ಪ್ರಶ್ನೆಗಳು ಆಗ್ಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಇವರು ಸೇರಿದ್ದಾರೆ. ಸೊ ಇವ್ರ ಬಗ್ಗೆ ಈಗ ಏನು ಮಾತುಗಳು ಈಗ ಕೃಷ್ಣನ ಭಕ್ತಿ ಬಗ್ಗೆ ಮಾತು. ಇನ್ನೊಂದು ಕಡೆ ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಕೆಲವು ಜನ ಭಗವದ್ಗೀತೆಯಲ್ಲೂ ಕೂಡ ಬೇರೆ ಬೇರೆ ಅರ್ಥವನ್ನು ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೊಂದೇ ನಮಗೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಸೊ ಎಲ್ಲ ಜೀವಿಗಳು ಎಲ್ಲವೂ ನನ್ನ ಅಂಶವೇ, ಎಲ್ಲವೂ ನನ್ನದೇ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ. ಸೊ ಎಲ್ಲದರ ಮೂಲ ನಾನೇ, ಎಲ್ಲದೂ ನನ್ನದೇ. ಸೊ ನಾನೇ ಪರಮ ಭೋಕ್ತನು, ನಾನೇ ಪರಮ ಹಿತೈಷಿ, ನಾನೇ ಪರಮ ನಿಯಾಮಕ. ಭಗವಂತನಿಗೆ ಹೇಳ್ತಾ ಇರ್ತಾನೆ ಮತ್ತೆ ಮತ್ತೆ ಮತ್ತೆ. ಆದರೆ ಜನರು ಆ ಭಗವದ್ಗೀತೆಯಿಂದ ಬೇರೆ ಇನ್ನೊಂದು ಅರ್ಥ, ಯಥಾರೂಪ ಅಲ್ಲ ಭಗವದ್ಗೀತೆ, ಇನ್ನೊಂದು ರೂಪ, ಇನ್ನೊಂದು ಅರ್ಥ. ಶಿಲ ಪ್ರಭುಪಾದ ಅದೇ ಇಲ್ಲಿ ಕೂಡ ಪಾಯಿಂಟ್ ಹೇಳ್ತಾರೆ. ಈ ಭಗವದ್ಗೀತೆ ಅನ್ನೋದು ಬಹಳ ಪ್ರಸಿದ್ಧವಾದದ್ದು, ಆದರೆ ಜನರು ಭಗವದ್ಗೀತೆಯಿಂದ ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ. ಭಗವದ್ಗೀತೆಯಿಂದ ಅವರು ನಾವು ಭೌತಿಕವಾಗಿ ಈ ರೀತಿ ಆರ್ಥಿಕ ಸುಧಾರಣೆ ಮಾಡಬೇಕು, ಇಲ್ಲಾಂದ್ರೆ ನಾವು ಇನ್ನೊಂದು ಭೌತಿಕವಾಗಿ ನಮ್ಮ ದೇಶ ಇನ್ನೊಂದು ದೇಶಕ್ಕಿಂತ ಹೆಚ್ಚು. ಸೊ ಈ ರೀತಿ ನಮ್ಮ ಭಾವನೆಗಳು, ಅದರ ಏನೇನೋ ಅರ್ಥಗಳಿರ್ತವೆ ಭಗವದ್ಗೀತೆ. ಇಲ್ಲ, ಭಗವದ್ಗೀತೆ ಅಂದ್ರೆ ಭಗವದ್ಗೀತೆ ಹೇಳ್ತಾ ಇರೋದು ಕೃಷ್ಣ, ಮತ್ತೆ ಅದನ್ನು ಕೇಳ್ತಾ ಇರೋದು ಅರ್ಜುನ. ಸೊ ಅರ್ಜುನ ಪರಮ ಭಕ್ತನು. ಸೊ ಅವರ ಮಧ್ಯೆ ನಡೆಯೋ ಚಟುವಟಿಕೆಗಳು, ನಡೆಯೋ ಸಂಭಾಷಣೆಗಳು ಭಕ್ತಿಯ ವಿಷಯ ಬಿಟ್ಟು ಬೇರೆದೇನು ಇರೋದು. ಸೊ ಇಲ್ಲ, ಭಗವದ್ಗೀತೆಯಿಂದ ನಾವು ಈ ರೀತಿ ಯೋಗ ಮಾಡ್ಬೇಕು, ನಾವು ಈ ರೀತಿ ಸಿದ್ಧಿ ಪಡಿಬೇಕು, ಈ ರೀತಿ ಅಣಿಮ ಮಹಿಮ ಇಲ್ಲ. ಭಗವದ್ಗೀತೆಯಲ್ಲಿ ಅದರ ಒಂದು ಮೆನ್ಷನ್ ಇದೆ, ಭಗವಂತನು ಅದ್ರ ಬಗ್ಗೆ ಈ ತರ ಇದೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಕೊನೆಯಲ್ಲಿ ಭಗವಂತನು ಯೋಗಿನಾಮಪಿ ಸರ್ವೇಶಾಂ ಮದ್ಗತಿ ಅಂತ, ಎಲ್ಲ ಯೋಗಿಗಳಲ್ಲಿ ನನ್ನ ಭಕ್ತರೇ ಶ್ರೇಷ್ಠ ಯೋಗಿಗಳು, ಅವರೇ ಯೋಗೇಶ್ವರರು. ಸೊ ಹೀಗೆ ಭಗವಂತನು ಭಗವದ್ಗೀತೆಯಲ್ಲಿ ತನ್ನ ಭಕ್ತಿ ಮಾಡೋದಕ್ಕೆ ಭಗವಂತನು ತಿಳಿಸಿದರು. ಆದರೆ ನಾವು ಬೇರೆ ಯಾರಿಂದನೂ ಕೇಳಿದ, ಯಾರು ಭಕ್ತರಲ್ಲದೆ ಪುರುಷ ಪರಂಪರೆಯಿಂದ ಕೇಳಿದಾಗ ಬೇರೆ ರೀತಿಯ ಅರ್ಥವೇ ಆಗುತ್ತೆ. ಕಟ್ ಅಂಡ್ ಪೇಸ್ಟ್, ಇಲ್ಲಿಂದ ಒಂದು ತಗೊಳ್ಳೋದು, ಅಲ್ಲಿಂದ ಒಂದು ಸೇರಿಸೋದು. ಯಾರೋ ಒಬ್ರು ಹೇಳೋದೈತೆ ಏನಂದ್ರೆ, ಭಗವದ್ಗೀತೆ ಏನ್ ಹೇಳುತ್ತೆ ಅಂದ್ರೆ, ಸಂದೇಶ ಅಂದ್ರೆ ಸ್ಟಾರ್ಟ್ ಆಗೋದದು ಏನದು ಧರ್ಮಕ್ಷೇತ್ರ, ಅಲ್ಲಿಂದ ಮತ್ ಕೊನೆಗೆ ಎಂಡಾಗೋದು ಮಮ. ಕೃಷ್ಣ ಹೇಳೋದು ನನ್ನ ಇದ್ರ ಪ್ರಕಾರವಾಗಿ. ಸೊ ಎನಿವೆ, ಸೊ ಅವರು ಇನ್ನೇನೋ ಅದ್ರ ಅರ್ಥ, ಲಾಸ್ಟ್ ವರ್ಡ್ ಫಸ್ಟ್ ವರ್ಡ್ ಮಾತ್ರ ತಗೊಂಡು ಭಗವದ್ಗೀತೆಯಲ್ಲಿ ಇನ್ನೇನಿಲ್ಲ, ನನ್ನ ಧರ್ಮ, ನನ್ನ ಏನಿವಾಗ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ಏನು ಕರ್ಮ ಮಾಡ್ತೇನೆ ಅದು ಮಾಡ್ಬೇಕು. ಆದ್ರೆ ಹೌದು, ಆ ಕರ್ಮ ಏನದು, ಆ ಕರ್ಮ ಏನ್ ಮಾಡ್ಬೇಕು ಭಗವದ್ಗೀತೆಯಲ್ಲಿ ಇದೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಸೊ ನಾವು ಭಗವಂತನಿಗೆ ತೃಪ್ತಿಗೆ ಪಡಿಸದೆ ಮಾಡುವ ಕರ್ಮ ಅದು ಬಂಧನಕ್ಕೆ ಒಳಗಾಗತ್ತೆ. ಸೊ ನಾವು ಅದಕ್ಕೋಸ್ಕರ ಭಗವಂತನಿಗೆ ತೃಪ್ತಿ ಪಡಿಸೋ ಕಾರ್ಯಗಳೇ ಮಾಡ್ಬೇಕು. ಸೊ ಭಕ್ತಿಯ ಚಟುವಟಿಕೆಗಳಾಗಿ ಮಾಡ್ಬೇಕು ನಾವು. ಸೊ ಹೀಗೆ ಇದೆ ಭಗವದ್ಗೀತೆಯಲ್ಲಿ ವಿಷಯಗಳಿದೆ, ಆದ್ರೆ ಜನರು ಒಂದು ಫಸ್ಟ್ ವರ್ಡ್ ಲಾಸ್ಟ್ ವರ್ಡ್, ಅದರಿಂದ ಇನ್ನೊಂದು ಅರ್ಥ ಆಗ್ತದೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜನರು ಕರ್ಮಣ್ಯವಾಧಿಕಾರಸ್ತೆ, ಅದು ಕೂಡ ಕರ್ಮ ಮಾಡಬೇಕು, ಆದ್ರೆ ಸೆಕೆಂಡ್ ಲೈನ್ ಜನರು ಮರ್ತು ಹೋಗ್ಬಿಡ್ತಾರೆ. ಮಾತೆ ಸಂಗೋಸ್ತು ಅಕರ್ಮಣಿ ಮಾ ಕರ್ಮಫಲ ಹೇತು ಭೂ. ಸೊ ಅಲ್ಲಿ ಸಂಪೂರ್ಣ ಅರ್ಥ ಆ 2 ಲೈನ್ ಅಲ್ಲಿ ಇದೆ, ಆದ್ರೆ ಜನರು ಒಂದು ಲೈನ್ ತಗೊಳ್ತಾರೆ, 2 ಲೈನ್ ತಗೊಳ್ತಾರೆ. ಸೊ ಎನಿವೆ, ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಈ ರೀತಿ ನಾವು ಅರ್ಧ ಅರ್ಥನೋ, ಇಲ್ಲ ಅಂದ್ರೆ ನಮಗೆ ಇಷ್ಟ ಪಟ್ಟಾಗಿ ಹೇಳೋದು ಇಲ್ಲ, ಅದು ಸರಿಯಲ್ಲ. ಸೊ ಅದು ಯಥಾರ್ಥವಾಗಿ ಗುರುಶ್ರೀ ಪರಂಪರೆಯಿಂದ ಬಂದ ಹಾಗೆ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಪರೀಕ್ಷಿತ ಮಾರ್ಗದ ಬಗ್ಗೆ ಹೇಳ್ತಾ ಇರೋದು, ಅವ್ರು ಹೇಳೋದು ಕೂಡ ಬಹಳ ಹಿತವಾಗಿದೆ, ಬಹಳ ಮಧುರವಾಗಿದೆ, ಬಹಳ ಅರ್ಥವತ್ತಾಗಿದೆ. ಸೊ ಆಕ್ಚುಲಿ ಕೃಷ್ಣ ಪ್ರಜ್ಞೆ ಬಹಳ ಅರ್ಥವತ್ತಾಗಿದೆ, ಬಹಳ ಇದು ಕಷ್ಟ ಇಲ್ಲ ಆಕ್ಚುಲಿ. ಒಂದೊಂದ್ಸಲ ನಾವು ಈ ವಿಷಯಗಳು ಕೇಳುವಾಗ ಮೊದಲು ನನ್ನ ಅನುಭವನು ಕೂಡ ಆತ್ಮ ಪರಮಾತ್ಮ ಇದೆಲ್ಲ ಬಹಳ ಕನ್ಫ್ಯೂಷನ್ ತರಾನೋ, ಇಲ್ಲ ಅಂದ್ರೆ ಇದೆಲ್ಲ ಹೇಗಿದೆ, ನಿಜಾನೋ ಇಲ್ವೋ, ಈ ರೀತಿ ಎಲ್ಲ ಇರ್ತಾ ಇತ್ತು. ಆದ್ರೆ ಈ ಶಿಲ ಪ್ರಭುಪಾದರು ಅವರ ಪುಸ್ತಕಗಳು, ಮತ್ತೆ ಅವರ ಸಂಸ್ಥೆ, ಅವರ ಪ್ರತಿನಿಧಿಗಳು, ಅವರ ಗುರುಗಳು, ಬೇರೆ ವೈಷ್ಣವರು ಅವರಿಂದ ಕೇಳಿದ್ಮೇಲೆ ಇದೆಲ್ಲ ಬಹಳ ಸ್ಪಷ್ಟ ಅನ್ಸುತ್ತೆ. ಕೃಷ್ಣ ಪ್ರಜ್ಞೆ ಏನು ಇದು ಸ್ವಲ್ಪ ಸಮಯದಲ್ಲೇ, ಸ್ವಲ್ಪ ಹೊತ್ತಿನಲ್ಲೇ ಯಾರು ಕೂಡ ಅರ್ಥ ಆಗುತ್ತೆ. ಓ ಹೌದು, ನಾನು ತುಂಬಾ ಚಿಕ್ಕ ವ್ಯಕ್ತಿ,
ನಾನು ನನ್ನ ಏನೇ ಒಂದು ಇದಿದ್ರು ಸ್ಥಾನ ಇದ್ರು ಪದವಿ ಇದ್ರು ಭೌತಿಕವಾಗಿ ಭಗವಂತನೇ ಇದ್ರೆ ನಾನು ತುಂಬಾ ಕ್ಷುಲ್ಲಕ, ತುಂಬಾ ಚಿಕ್ಕ, ನಾವು ಜೀವ ಆತ್ಮ ನಾವು. ಮತ್ತೆ ನಾವು ಈ ದೇಹದಲ್ಲಿರುವ ಆತ್ಮ, ಅದು ಕೂಡ ಅರ್ಥ ಮಾಡ್ಕೊಳಕ್ಕೇನು ಆ ಬಹಳ ಕಷ್ಟ ಇಲ್ಲ. ಅದು ಭಗವಂತನು ಭಗವದ್ಗೀತೆ ತಿಳಿಸ್ತಾನೆ. ಸೊ ನಾವು ಆ ಉದಾಹರಣೆಗಳಿಂದ ಅದರಿಂದ ನಾವು ಕೂಡ ತಿಳ್ಕೊಳ್ಬಹುದು. ಮತ್ತೆ ನಮಗಿಂತ ಮಿಗಿಲಾಗಿ ಈ ದೇಹದಲ್ಲಿ ಇನ್ನೊಬ್ಬ ಜೀವಿ ಇದ್ದಾರೆ. ಅವರ ನಿರ್ದೇಶನದಿಂದಲೇ ನನಗೆ ನೆನಪು, ನನಗೆ ಮರೆವು, ನನಗೆ ನನ್ನ ಚಟುವಟಿಕೆ ನಡೀತಾ ಇದೆ. ಸೊ ಅದು ಭಗವಂತನ ಸ್ವ ಅಂಶ, ಪರಮಾತ್ಮ. ಸೊ ಈ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಇದೆ ಜೀವಾತ್ಮ, ಪರಮಾತ್ಮ, ನಾವು ಪರಮಾತ್ಮನಿಗೆ ಅಧೀನರಾದವರು, ನಮ್ಮ ಧರ್ಮ ಅವನನ್ನ ಆಶ್ರಯಿಸೋದು. ಮತ್ತೆ ಇದನ್ನೆಲ್ಲ ಕೇವಲ ಒಂದು ಆ ಕೇಳೋದ್ರಿಂದ, ಒಂದು ವಿಷಯ ಕೇಳೋದು, ಓಕೆ ಹೀಗಿದೆ ಹೀಗಿದೆ ಹೀಗಿದೆ, ಆದರೆ ಅದನ್ನ ಅನುಭವಿಸೋದಕ್ಕೆ ಇಲ್ಲಿರುವ ವಿಧಾನ ಇದೆ. ಇಲ್ಲಿ ಎಷ್ಟು ಸುಲಭವಾದ ವಿಧಾನ ಭಗವಂತನಿಗೆ ಕೊಟ್ಟಿರೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನ ಜಪಿಸುತ್ತಾ, ಇದನ್ನ ಕೀರ್ತಿಸುತ್ತಾ ನಮಗೆ ವಾಸ್ತವಿಕವಾಗಿ ಅನುಭವ, ಹೌದು ನಾನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ನಾನು ಇಷ್ಟು ದೊಡ್ಡ ಜಗತ್ತು, ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಾವೇನು ರಾಕೆಟ್ ಏನು ಇದು ಮಾಡಿದ್ರು ಇನ್ನೊಂದು ಮಾಡಿದ್ರು ಕೂಡ ಇಲ್ಲೇ ಸುತ್ತಾ ಇರ್ತೀವಿ ನಾವು, ಇಲ್ಲೇ ವಾಪಸ್ ಬರ್ತೀವಿ ನಾವು. ಇಲ್ಲ ಅಂದ್ರೆ ಕೊನೆಗೆ ಮರಣವಾದ್ಮೇಲೆ ಮತ್ತೆ ತಿರ್ಗಾ ಬರ್ತೇವೆ. ಸೊ ಇಲ್ಲೇ ಇಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಮತ್ತೆ ಈ ದೇಹದಲ್ಲೂ ಕೂಡ ಬಂಧಿತರಾಗಿದ್ದೇವೆ. ಈ ನಿಯಮಗಳು, ಭಗವಂತನ ನಿಯಮಗಳು ನಮ್ಮನ್ನ ಕಟ್ಟು ಇಟ್ಟಿದೆ. ಸೊ ಯಾರು ಕೂಡ ಇಲ್ಲ ನಾವು ಈ ದೊಡ್ಡ ಪ್ಲಾನ್ ಮಾಡ್ಬೇಡ, ದೊಡ್ಡ ಇದು ಆರ್ಥಿಕ ಬೆಳವಣಿಗೆ ಆಗ್ಬಿಟ್ರೆ ಎಲ್ಲ ಸಂಪೂರ್ಣವಾಗಿ ನಮ್ಮದು ದೇಶಕ್ಕೆ ಒಳತ್ತಾಗತ್ತೆ. ಇಲ್ಲ, ಎಷ್ಟು ಬೇಕಾದ್ರೂ ಮಾಡಿ, ಅದಷ್ಟೇ ಸ್ವಲ್ಪ ಸಮಯ ಅಷ್ಟೇ, ಮತ್ತೆ ಎಲ್ಲ ಪ್ಲಾನ್ಗಳು ಕೂಡ ನಾಶ. ಸೊ ಎಲ್ಲರೂ ಎಷ್ಟೆಷ್ಟು ಜನರು, ಎಷ್ಟೆಷ್ಟು ದೇಶಗಳು ಎಲ್ಲ ಸ್ವಲ್ಪ ವರ್ಷಗಳಷ್ಟೇ, ಸ್ವಲ್ಪ ಕೆಲವು ವರ್ಷಗಳು, ಕೆಲವು ದಶಕಗಳು, ಕೆಲವು ಶತಮಾನಗಳು, ಆಮೇಲೆ ಎಲ್ಲ ನಾಶ. ಭೌತಿಕ ಜಗತ್ತೇ ಭಗವಂತನು ಇದಕ್ಕೆ ಕಾಲ ನಿಯಮ, ಕಾಲ ಅಂತ ಒಂದು ಭಗವಂತನ ಒಂದು ಸ್ವರೂಪ ಇದೆ. ಅದರಲ್ಲಿ ಇದಕ್ಕೆ ಒಂದು ಸಮಯ ಅಂತ ಇಟ್ಟಿದೆ. ಸೊ ಒಂದು ಯುಗ ಅಂತ್ಯದಲ್ಲೋ, ಇಲ್ಲ ಅಂದ್ರೆ ಮನ್ವಂತರ ಅಂತ್ಯದಲ್ಲೋ ಇದಕ್ಕೆ ನಾಶ ಇದೆ. ಸೊ ಇಷ್ಟು ದೊಡ್ಡ ವ್ಯವಸ್ಥೆ, ಆಕ್ಚುಲಿ ಬ್ರಹ್ಮದೇವರು ವ್ಯವಸ್ಥೆ ಮಾಡಿರೋದು ಅಷ್ಟು ದೊಡ್ಡ ವ್ಯವಸ್ಥೆ. ಲೋಕಗಳು, ದೇಹಗಳು, ಆ ವಾತಾವರಣ ಸೃಷ್ಟಿ ಎಲ್ಲವೂ ಮಾಡಿದ್ದಾರೆ. ಆದ್ರೆ ಇದನ್ನು ಕೂಡ ಅವರು ನಾಶ ಮಾಡ್ತಾರೆ, ಭೌತಿಕ ಜಗತ್ತು. ಸೊ ಹೀಗಿದೆ ಭೌತಿಕ ಜಗತ್ತು ಅದು. ಸೊ ಹಾಗೆ ಇಲ್ಲಿ ಪ್ರತಿಯೊಂದು ನಾವು ಸ್ವಲ್ಪ ಬುದ್ಧಿಯಿಂದ, ಸ್ವಲ್ಪ ಶಾಸ್ತ್ರದೃಷ್ಟಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೂ ನಾವು ಭಗವಂತನ ನಾಮಜಪದಿಂದ, ಹೌದು ಇದಕ್ಕೆ ಭಗವಂತನು ನಮಗೆ ಆ ಸರಿಯಾದ ಬುದ್ಧಿ ಶಕ್ತಿಯನ್ನು, ಸರಿಯಾದ ಇದನ್ನು ಭಗವಂತನು ಒದಗಿಸಿಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿತೆ. ಸೊ ಎಲ್ಲ ಸುಲಭ. ನಾವು ಸರಿಯಾದ ಪ್ರಕ್ರಿಯೆಯನ್ನು ತೆಗೆದುಕೊಂಡ್ರೆ ಎಲ್ಲವೂ ಸುಲಭ. ನಾವು ಸರಿಯಾದ ಪ್ರಕ್ರಿಯೆ ಇಲ್ಲದಿದ್ರೆ ಎಲ್ಲವೂ ಕೂಡ ದುರ್ಲಭ. ಅದು ಸಂಶಯಗಳು ಇರ್ತವೆ, ಅದು ಮತ್ತೆ ಕಷ್ಟವಾಗಿ ಇರ್ತದೆ. ಇದೆ. ಸೊ ಎನಿವೆ, ಸೊ ಹೀಗೆ ಇಲ್ಲಿ ಅವರ ಪ್ರಶ್ನೆಯನ್ನೇ ಇಲ್ಲಿ ಅವರು ಇದು ಮಾಡ್ತಾರೆ. ಸನತ್ ಕುಮಾರ ಅವ್ರಿಗೆ ತಿಳಿದಿದೆ. ಪೃಥು ಮಹಾರಾಜ ತಮ್ಮ ವೈಯಕ್ತಿಕ ಇದಕ್ಕೋಸ್ಕರ ಅಷ್ಟೇ ಕೇಳ್ತಾ ಇಲ್ಲ, ಅವರು ಎಲ್ಲರ ಲಾಭಕ್ಕೆ. ಸೊ ಕೃಷ್ಣ ಭಗವಂತನ ವಿಷಯ ಅದು ಎಲ್ಲರಿಗೂ ಇಲ್ಲಿ ಹೇಳ್ತಾ ಇರೋದು, ಇಬ್ಬರಿಗೂ, ಅವ್ರು ಹೇಳ್ತಾ ಇರೋರಿಗೆ, ಕೇಳ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಲಾಭವೇ, ಯಾರಿಗೂ ಕೂಡ ಲಾಭ ಇಲ್ಲ ಅಂತ. ಬೇರೆ ವಿಷಯಗಳು ನಾವು ಒಂದ್ಸಲ ಕೇಳ್ತಾ ಇರ್ತೀವಿ, ಯಾರಾದ್ರೂ ಮಧ್ಯೆ ಮಾತಾಡುವಾಗ, ಇದರಿಂದ ನನಗೇನಷ್ಟು ಲಾಭ ಇದ್ದಂಗಿಲ್ಲ, ಸೊ ಯಾಕೆ ನಾನು ಕೇಳ್ಬೇಕು, ಸೊ ನೋವು ಬೇಡ ಇಲ್ಲಿಲ್ಲ, ಸೊ ನನಗೆ ಅದು ಸಂಬಂಧಪಟ್ಟದ್ದು. ಸೊ ಹಾಗಿರುತ್ತೆ ವಿಷಯಗಳು, ವಸ್ತುಗಳು. ಆದ್ರೆ ಹೇಳ್ತಾರೆ ಭಗವಂತನ ವಿಷಯ, ಭಕ್ತಿಯ ವಿಷಯ, ಅದು ಹೇಗಂದ್ರೆ ಅದು ಎಲ್ಲರಿಗೂ ಲಾಭ. ಅಲ್ಲಿ ಹೇಳ್ತಾ ಇರೋರ್ಗೆ ಲಾಭ, ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ಲಾಭ, ಮತ್ತೆ ಪ್ರಶ್ನೆ ಮಾಡಿದ್ರೆ ಬೇರೆ ಯಾರಲ್ಲಿ ಕೂತಿದ್ದಾರೆ ಒಂದು ಸಭೆಯಲ್ಲಿ, ಆ ರೀತಿಯಲ್ಲಿ ಅಲ್ಲಿ ಅವರು ಕೂಡ ಲಾಭ. ಅಷ್ಟೇ ಅಲ್ಲದೆ ಅಲ್ಲಿ ಇನ್ನ ಬೇರೆ ಜೀವಿಗಳು, ಸೂಕ್ಷ್ಮ ಅವ್ರು ಬೇರೆ ದೇಹದಲ್ಲಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿ, ಕ್ರಿಮಿಗಳಾಗಿರ್ಬೋದು, ಅವರು ಕೂಡ ಭಗವಂತನ ನಾಮ, ಭಗವಂತನ ಚಟುವಟಿಕೆಗಳು, ಕೃಷ್ಣ ಕಥಾ ಅದು ಎಲ್ಲರಿಗೂ ಕೂಡ ಅದು ಎಲ್ಲರಿಗೂ ಕೂಡ ಪಾವನ ಮಾಡುತ್ತೆ, ಎಲ್ಲರಿಗೂ ಕೂಡ
ನಮ್ಮ ಕೆಳಗೆ ಗುಣಗಳಿಂದ ನಮ್ಮನ್ನು ಮೇಲೆ ತರುತ್ತೆ. ಹರೇ ಕೃಷ್ಣ ಮಂತ್ರದ ಇದೆ ಶಬ್ದ ಕಂಪನವೇ ಅದೆಲ್ಲವನ್ನು ಶುದ್ಧೀಕರಿಸುತ್ತೆ. ಆ ಸ್ಥಳವನ್ನು, ಅಲ್ಲಿರುವ ವ್ಯಕ್ತಿಗಳನ್ನು, ಅಲ್ಲಿರುವ ಜೀವಿಗಳನ್ನು ಎಲ್ಲವನ್ನು. ಸೊ ಎಲ್ಲರಿಗೂ ಲಾಭ ಇದರಲ್ಲಿ ಯಾವುದಕ್ಕೂ ಏನು ಲಾಭ ಇಲ್ಲ ಅಂತ. ಸೊ ಹಾಗೆ ನಮ್ಮ ಮಂದಿರದಲ್ಲಿ ಯಾವಾಗಲೂ ಒಂದು ಆ ವಾತಾವರಣಗಳಿರ್ತವೆ. ಎಲ್ಲರೂ ಮನೆಯಲ್ಲೂ ಕೂಡ ಭಕ್ತರು ಆ ಮನೆಯಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾರೆ. ಅವರು ಅವರ ಪ್ರತಿದಿನ ಸಾಧನೆಯಿಂದನೋ ಇಲ್ಲಾಂದ್ರೆ ಆ ರೀತಿ ಒಂದು ಏನೋ ನಾವು ಇಲ್ಲಾಂದ್ರೆ ಜನರು ಟಿವಿಯಲ್ಲಿ ಮಾಟ ಏನೇನೋ ಬೇರೆ ಬೇರೆ ಮಾತುಗಳು, ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ಉತ್ತರಗಳು. ಸೊ ಅದರಿಂದ ಎಲ್ಲ ಪ್ರಜ್ಞೆ ನಮ್ದು ಕಲುಷಿತವಾದ. ಅದರ ಬಿಟ್ಟು ನಾವು ಹರೇ ಕೃಷ್ಣ ಮಂತ್ರ ಶುದ್ಧ ಭಕ್ತರು ಶಿಲ ಪ್ರಭುಪಾದರು ಹಾಡೋದು ಅದನ್ನ ಕೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಅವರ ಪ್ರವಚನಗಳನ್ನ ಕೇಳ್ತಾ ಇದ್ದಾರೆ, ಭಕ್ತರ ಪ್ರವಚನ ಕೇಳ್ತಾ ಇದ್ದಾರೆ. ಅದರ ವಾತಾವರಣವೇ ಬೇರೆ. ಸೊ ಅದರಲ್ಲಿ ವಾತಾವರಣದಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಥಿತಿ, ಅಟ್ಲೀಸ್ಟ್ ಸತ್ವಗುಣ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗೆ ಆ ರೀತಿಯ ವಾತಾವರಣ ಈ ಕೃಷ್ಣ ಪ್ರಜ್ಞೆಯ ಮಾತುಕತೆಯಿಂದ, ಅದರ ಸಂಭಾಷಣೆಯಿಂದ, ಅದರ ಚರ್ಚೆಯಿಂದ ಸೃಷ್ಟಿಯಾಗುತ್ತೆ. ಸೊ ಎಲ್ಲರಿಗೂ ಲಾಭ ಇದರಿಂದ. ಮತ್ತೆ ಕುಮಾರ್ ಹೇಳ್ತಾ ಇದ್ದಾರೆ ನಮಗೂ ಲಾಭ. ನಮಗೂ ಕೂಡ ನೀವು ಹೇಳಿದ ಒಂದು ಅವಕಾಶ ಕೊಟ್ಟಿದ್ರೆ ಅಂತ ನನಗೆ ಹೇಳಕ್ ಆಗ್ತಾ ಇರೋದು, ನಾನು ಮಾತಾಡ್ಲಿಕ್ಕೆ ಆಗ್ತಾ ಇರೋದು. ಸೊ ಹಾಗೆ ನನಗೂ ಕೂಡ ನೀವು ನಿಮ್ಮ ಒಂದು ಇದರಿಂದ ನನಗೂ ಕೂಡ ನೀವು ಒಳ್ಳೇದು ಮಾಡ್ತಾರೆ. ನಿಮಗೆ ಧನ್ಯವಾದಗಳು ಅಂತ ಅವರು ಅರ್ಪಿಸ್ತಾ ಇದ್ದಾರೆ. ಶಿಲಪ್ರಭುಪಾದರ ಹಾಗೆ ಬ್ರಹ್ಮದೇವರು ಮತ್ತೆ ನಾರದ ಮುನಿಗಳ ಸಂಭಾಷಣೆಯನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. 2ನೇ ಸ್ಕಂದದಲ್ಲಿ ನಾರದ ಮುನಿಗಳು ಪ್ರಶ್ನೆ ಮಾಡ್ತಾರೆ ಬ್ರಹ್ಮದೇವರಿಗೆ, ಇದು ಜಗತ್ತು ಇದೆಲ್ಲ ಸೃಷ್ಟಿಯಾಗಿದೆ, ಇದನ್ನೆಲ್ಲ ಮಾಡಿದ್ ನೀವೇ, ಗೊತ್ತು ನನಗೆ, ಎಲ್ಲ ಲೋಕಗಳು ಸೃಷ್ಟಿ ಮಾಡಿದ್ದೀರಾ, ಎಲ್ಲ ಜೀವಿಗಳು ಸೃಷ್ಟಿ ಮಾಡಿದ್ದೀರಾ. ಆದರೂ ಕೂಡ ನೀವು ಕೂಡ ಧ್ಯಾನದಲ್ಲಿ ಕೂತಿರ್ತೀರಾ, ನೀವು ಕೂಡ ಏನೋ ಚಿಂತಿಸ್ತಿದ್ದೀರಾ, ಯಾರೋ ಬಗ್ಗೆ ನೀವು ಇದು ಮಾಡ್ತಾ ಇದ್ದೀರಾ, ಸ್ಮರಣೆ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ನಿಮ್ಮ ಮೇಲೆ ಯಾರೋ ಇರ್ಬೇಕಾಗಿದ್ರೆ, ನೀವು ಪರಮ ಪುರುಷನಲ್ಲ ಅಲ್ಲದಿರ್ಬೇಕು. ಅವ್ರು ಯಾರು ಅವರು? ಸೊ ನಮಗೆ ಅವ್ರ ಬಗ್ಗೆ ತಿಳಿಸಿ ಅಂತ ನಾರದರು ಅವ್ರಿಗೆ ಪ್ರಶ್ನಿಸಿದ್ರು ಬ್ರಹ್ಮದೇವರಿಗೆ. ಸೊ ಬ್ರಹ್ಮದೇವರಿಗೆ ತುಂಬಾ ಸಂತೋಷ ಆಗುತ್ತೆ ಈಗ, ಯಾಕಂದ್ರೆ ನಾರದರಿಗೆ ಕೇಳ್ತಾ ಇರೋದು ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ. ಯಾಕಂದ್ರೆ ಬ್ರಹ್ಮದೇವರು ಯಾವಾಗಲೂ ಅವರು ಎಲ್ಲರಿಗಿಂತ ಹೆಚ್ಚಾಗಿ ಅವರು ಭಕ್ತಿಯಲ್ಲಿ ತೊಡಗುತ್ತಾರೆ. ಅವರ ತೀವ್ರ ತಪಸ್ಸೆ ಯಾರು ಕೂಡ ಅದಕ್ಕೆ ಸಮವಿಲ್ಲ. ಸೊ ಹಾಗೆ ಅವರು ಭಗವಂತನ ಬಗ್ಗೆ ಹೇಳಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ತು. ಸೊ ಅದಕ್ಕೆ ನಾರದರಿಗೆ ಅವರು ಕೂಡ ಅಲ್ಲಿ ಆ ಸನ್ನಿವೇಶದಲ್ಲಿ ಅವರ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಆ ಪ್ರಶ್ನೆ ಉತ್ತರ, ಆ ಸಂಭಾಷಣೆ ಅದು ಭಗವಂತನ ವಿಚಾರವಾಗಿದೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಕೃಷ್ಣ ಗೀತೆಯಲ್ಲಿ ಹೇಳೋದು, ನನ್ನ ಭಕ್ತರು ಏನ್ ಮಾಡ್ತಾರೆ, ಯಾವಾಗಲೂ ನನ್ನ ಬಗ್ಗೆ ಅವರು ಚರ್ಚಿಸ್ತಾರೆ. ಮತ್ ನನ್ನ ಬಗ್ಗೆ, ಚಿತ್ತ ಅವರ ಪ್ರಜ್ಞೆ, ಮಚ್ಚಿತ್ತ ಮದ್ಗತ ಪ್ರಾಣ ಅವರ ಇದು ಜೀವನವೇ ನನಗೋಸ್ಕರ ಇರುತ್ತೆ. ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರ, ಒಬ್ಬರು ಇನ್ನೊಬ್ಬರು ಅವರು ನನ್ನ ಬಗ್ಗೆ ಅವರು ತಿಳಿಸ್ಕೊಡ್ತಾ ಇರ್ತಾರೆ, ಅವರು ಚರ್ಚೆ ಮಾಡ್ತಾರೆ. ಬೋಧೆಯಂತ ತುಷ್ಯಂತೀಚ ರಮಂತೀಚ, ಈ ಚಟುವಟಿಕೆಗಳಿಂದಲೇ ಭಕ್ತರು ಆನಂದವನ್ನು ಅನುಭವಿಸ್ತಾರೆ. ಸೊ ಒಟ್ಟಿಗೆ ನಾವು ಸೇರಿ ಕೀರ್ತನೆ ಮಾಡಿದಾಗ್ಲು, ಒಟ್ಟಿಗೆ ಸೇರಿ ನಾವು ಭಗವದ್ಗೀತೆ ವಿಷಯವನ್ನು ಚರ್ಚೆ ಮಾಡಿದಾಗ್ಲು, ಸೊ ಇದರಲ್ಲೇ ನಮಗೆ ಆನಂದ, ರಮಯತ್. ಭೌತಿಕವಾಗಿ ಬೇರೆ ಬೇರೆ ಇದೆ ವಸ್ತುಗಳು, ಬೇರೆ ಬೇರೆ ವಿಷಯಗಳು ಆನಂದವನ್ನು ಕೊಡೋದು, ಆದ್ರೆ ಅವೆಲ್ಲವೂ ತಾತ್ಕಾಲಿಕ. ಯಾವುದು ಶಾಶ್ವತವಾದ ಆನಂದ, ನಿಜವಾದ ಆನಂದ, ಶಾಶ್ವತವಾದ ಆನಂದ ಅಂದ್ರೆ ಭಗವಂತನ ಸ್ತುತಿ ಮಾಡೋದು, ಭಗವಂತನ ನಾಮವನ್ನು ಹೇಳೋದು, ಅದರಲ್ಲಿ ನಿಜವಾದ ಆನಂದ. ಸೊ ಹೇಳ್ತಾರಲ್ಲ ಯಾರು, ರೂಪ ಗೋಸ್ವಾಮಿಗಳು, ಭಗವಂತನೇ ನನಗೆ ನೀನು ಕೇವಲ ಒಂದು ಕಿವಿ ಎರಡು ಕಿವಿ ಒಂದು ನಾಲಿಗೆ ಕೊಟ್ಟಿದ್ದ. ಸೊ ಇದರಿಂದ ನನಗೆ ನಿನ್ನ ನಾಮವನ್ನು ಹೇಳಲಿಕ್ಕೆ ನನಗೆ ಸಾಕಾಗೋದಿಲ್ಲ. ನನಗೆ ನೀನು ಸಾವಿರ ಲಕ್ಷ ಕೋಟಿ ನಾಲಿಗೆಗಳು, ಅಷ್ಟು ಕಿವಿಗಳು ಕೊಟ್ಟರೆ ನಾನು ಅವಾಗ ಆನಂದಿಸ್ತೀನಿ. ಆಕ್ಚುಲಿ ಆ ರೀತಿ ಇದೆ ಭಗವಂತನಿಗೆ ಸಂಬಂಧಪಟ್ಟ ಪ್ರತಿಯೊಂದು. ಆದ್ರೆ ಈಗ ನಮಗೆ ಭೌತಿಕವಾಗಿದ್ದೇವೆ, ನಾವು ಭೌತಿಕವಾಗಿರೋದ್ರಿಂದ ನಮಗೆ ಹರೇ ಕೃಷ್ಣ ಮಂತ್ರ ಕೇಳುವಾಗಲೂ ಸ್ವಲ್ಪ ಹೊತ್ತಾದ್ಮೇಲೆ ಕೇಳಕ್ಕೆ ನಮಗೆ ಮನಸ್ಸಾಗೋದು ಇದೆ. ಮೊದಲಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಅಂತಲ್ಲ ನಮಗೆ, ಆದ್ರೆ ಇನ್ನ ನಾವು ರುಚಿನ ಬೆಳೆಸಿಲ್ಲ ಅಷ್ಟು. ಎನಿವೆ, ಅಟ್ಲೀಸ್ಟ್ ನಮಗೆ ಅದನ್ನ ಕೇಳ್ತಾ ಈಗ ಅಷ್ಟಾದ್ರೂ ಗೊತ್ತಿದೆ, ಇದರಿಂದ ನಮಗೆ ನಮ್ಮ ಅನಾರೋಗ್ಯ ಕಡಿಮೆ ಆಗ್ತಾ ಇದೆ. ಭೌತಿಕ ಅನಾರೋಗ್ಯ, ರಾಜಸ ತಾಮಸ ಗುಣ ಇದು ನಿವಾರಣೆ ಆಗ್ತದೆ. ಸೊ ಹಾಗಾಗಿ ಇದು ಸಾಧನೆ ಅಂದ್ರೆ ಹಾಗೆ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸೋದು, ಪ್ರತಿ ದಿವಸ ಕೀರ್ತನೆಯನ್ನು ಮಾಡೋದು, ಇದನ್ನು ಮಾಡೋದ್ರಿಂದ ಈಗ ನಮಗೆ ನಮ್ಮ ರೋಗದ ನಿವಾರಣೆ ಆಗ್ತದೆ. ಆದ್ರೆ ಹೆಚ್ಚು ನಾವು ಪರಿಶುದ್ಧರಾದಷ್ಟು ಅಲ್ಲಿರೋ ಆನಂದ
ಹೇಳೋದು ಅಲ್ಲ, ಆನಂದ ಅದು ದಿವ್ಯ ಆನಂದ, ಕೃಷ್ಣಾನಂದ. ಅದಕ್ಕೆ ನಾವು ಕಲ್ಪಿಸ್ಕೊಳ್ಳಕ್, ಭೌತಿಕವಾಗಿ ಏನು ಕಲ್ಪಿಸ್ಕೊಳ್ಳಕ್ಕೂ ಆಗೋದಿಲ್ಲ. ಸೊ ಅದು ನಮ್ಮ ನಿಜವಾದ ಸ್ಥಿತಿ. ಆದ್ರೆ ಏನ್ ಮಾಡೋದು ಈಗ, ಆ ನಿಜವಾದ ಸ್ಥಿತಿ ಇಲ್ಲದೆ ನಾವು ಈ ರೀತಿ ಕಡಿಮೆ ಕಡಿಮೆ ಇದಕ್ಕೆ ನಾವು ಈಗ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ನರೋತ್ತಮ ದಾಸ್ ಠಾಕೂರ್ ಆಚಾರ್ಯರು ಹೇಳೋದು ಏನ್ ಹೇಳ್ತಾರೆ ಅವರು, ಹರಿ ಹರಿ ಬೀಫಲೆ ಜನಮೇ ಗೋವಾಯ್ನು. ಕೃಷ್ಣ, ನಾನು ನಿಜ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ಹರಿ ಹರಿ ಬೀಫಲೆ, ಏನು ಒಳ್ಳೆ ಇದು ಸಿಗ್ಲಿಲ್ಲ ನನಗೆ. ಹರಿ ಹರಿ ಬೀಫಲೆ ಜನಮೇ ಗೋವಾಯ್ನು, ಮನುಷ್ಯ ಜನ್ಮ ಪಾಯಿಯ ರಾಧಾಕೃಷ್ಣ ನಾ ಬಾಜಿಯ. ಸೊ ನನಗೆ ಮನುಷ್ಯ ಜನ್ಮ ಸಿಕ್ತು, ಆದ್ರೆ ಮನುಷ್ಯ ಜನ್ಮದಲ್ಲ ನಿಜವಾದ ಉದ್ದೇಶ ರಾಧಾಕೃಷ್ಣರನ್ನು ಆರಾಧಿಸುವುದು, ರಾಧಾಕೃಷ್ಣರನ್ನು ಭಜಿಸುವುದು. ನಾನು ಮಾಡಲಿಲ್ಲ ನಾನು. ಸೊ ಹಾಗೆ ಮಾಡದೇ ಇರೋದ್ರಿಂದ ನಾನು ಏನ್ ಮಾಡಿದೆ, ಜಾನಿಯ ಶೂನ್ಯ ವಿಷಕಾನಿ, ನಾನು ಗೊತ್ತಿದ್ದು ನಾನು ವಿಷವನ್ನು ಕೊಡ. ಸೊ ನಾವು ಇಂದ್ರಿಯ ಸುಖದಲ್ಲಿ ತೊಡಗೋದು ಅಂದ್ರೆ ಹೆಚ್ಚು ಹೆಚ್ಚು ವಿಷವನ್ನು ಕುಡಿಯೋದು. ಹೆಚ್ಚು ಹೆಚ್ಚು ವಿಷವನ್ನು ಕುಡಿತಾ ಇದ್ರೆ ಹತ್ತಿರ ಹತ್ತಿರ ಹೋಗ್ತಾ ಇದೆ ಅಲ್ಲ ಮರಣಕ್ಕೆ, ಹತ್ತಿರ ಇನ್ನ ಅಮಂಗಳಕರ ಸ್ಥಿತಿ. ಸೊ ಎಷ್ಟೆಷ್ಟು ಭೌತಿಕ ವಸ್ತು ಚಟುವಟಿಕೆಗಳು, ಭೌತಿಕ ಇಂದ್ರಿಯ ಸುಖದಲ್ಲಿ ನಾವು ತೊಡುತ್ತೇವೆ, ಅಷ್ಟವರೆಗೂ ನಾವು ಪತನವಾಗ್ತಾ ಇದ್ದೇವೆ. ಸೊ ಆದ್ರೆ ನಾವು ಅದು ಮಾಡಬಾರ್ದು. ನಾವೇನ್ ಮಾಡ್ಬೇಕು, ನಾವು ಭಗವಂತನನ್ನು ಆಶ್ರಯಿಸ್ಬೇಕು, ಅವನ ನಾಮವನ್ನು ಆಶ್ರಯಿಸಬೇಕು. ಸೊ ಅಲ್ಲಿರೋ ರುಚಿಯನ್ನು ನಾವು ಪಡಿಬೇಕು. ಅಲ್ಲಿ ರುಚಿ ಇದೆ, ಭಗವಂತ ನಾಮದಲ್ಲಿ ಅಷ್ಟು ರುಚಿ ಇದೆ, ಅಷ್ಟು ಇದು ಇದೆ. ಸೊ ಅದರಿಂದ ನಾವು ಇದನ್ನು ಕೂಡ, ಭೌತಿಕ ಸುಖವನ್ನು ಕೂಡ ತ್ಯಜಿಸಬಹುದು, ತುಂಬಾ ಸುಲಭವಾಗಿ ತ್ಯಜಿಸಬಹುದು. ಓಕೆ, ಹರೇ ಕೃಷ್ಣ. ಸೊ ಇನ್ನೇನಾದ್ರು ವಿಷಯಗಳು ಭಾವಾರ್ಥದಲ್ಲಿ ಶಿಲ ಪ್ರಭುಪಾದ ಹೇಳಿದ್ರೆ ಯಾರಾದ್ರೂ ಹೇಳಿ. ಪ್ರಭುಪಾದ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ರು, ಎಲ್ಲರಿಗೂ ಒಳ್ಳೇದಿದೆ, ಕರ್ಮಿಗಳು, ಜ್ಞಾನಿಗಳು, ಭೌತಿಕವಾದಿಗಳು, ಲೌಕಿಕವಾದಿಗಳು, ಅಲೌಕಿಕವಾದಿಗಳು. ಸೊ ಈ ರೀತಿಯಲ್ಲಿ ಉಭಯೇಶ ಅಂತ ಪದ ಎಲ್ಲರಿಗೂ ಸರ್ವಮಂಗಳ, ಭಗವಂತನ ಇದು ಎಲ್ಲರಿಗೂ ಕೂಡ ಲಾಭ.